ಮಣ್ಣು ಪವಿತ್ರವಾದುದು. ಯುವ ಪೀಳಿಗೆಗೆ ಕೆಸರುಗದ್ದೆ ಕ್ರೀಡೋತ್ಸವ ಅಗತ್ಯವಾಗಿದ್ದು ಕೆಸರಿನ ಮಹತ್ವ ತಿಳಿಯುವಂತಾಗಿದೆ ಎಂದು ಶಾಸಕ ಓಮನತ್ ಕೊಟ್ಯಾನ್ ಹೇಳಿದ್ದಾರೆ. ಅವರು ವಿಜಯ ಯುವ ಸಂಗಮ ಎಕ್ಕಾರು ಇವರ ವತಿಯಿಂದ ಎಕ್ಕಾರು ಬಡಕೆರೆ ಜಾರಂದಯ್ಯ ದೇವಸ್ಥಾನದ ವಠಾರದಲ್ಲಿ ನಡೆದ ಕೆಸರಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಕೆಸರಿನಿಂದ ಅನೇಕ ಚರ್ಮವ್ಯಾಧಿಗಳು ನಿವಾರಣೆಯಾಗುತ್ತದೆ. ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾದ ಸಂದರ್ಭ ಇಂತಹ ಕಾರ್ಯಕ್ರಮಗಳಿಗೆ ಅನುದಾನವನ್ನ ಕೊಡುವ ಕೆಲಸವನ್ನ ಮಾಡಿ ಇಂತಹ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸುವ ಕೆಲಸವನ್ನ ಮಾಡಿದ್ದೇನೆ ಎಂದರು. ಈ ಸಂದರ್ಭ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ತುಳಸಿಗೌಡು, ಶಾಸಕ ಓಮನತ್ ಕೋಟ್ಯಾನ್, ದಯಾನಂದ ಮಾಡ ಅವರನ್ನ ಸನ್ಮಾನಿಸಲಾಯಿತು. ಜೊತೆಗೆ ಮಕ್ಕಳಿಗೆ, ಯುವಕ ಯುವತಿಯರಿಗೆ ವಿವಿಧ ಸ್ಪರ್ಧೆಗಳು ಕೂಡ ನಡೆದವು. ಸ್ಯಾಂಡಲ್ವುಡ್ ಕಲಾವಿದರು ಆಗಮಿಸಿದ್ದು ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವಾಸುದೇವಾಶಣ್ಣ, ಶಾಸಕ ರಾಜೇಶ್ ನಾಯಕ್, ಕಟೀಲು ದೇವಸ್ಥಾನದ ಪ್ರಧಾನ ಅರ್ಚಕ ಅನಂತ ಪದ್ಮನಾಭ ಶಣ್ಣ, ಎಕ್ಕಾರು ಕೃಷ್ಣಮಠದ ಹರಿದಾಸ ಉಡುಪ, ಕಮಲಾದೇವಿ ಪ್ರಸನ್ನಾಶಣ್ಣ, ಹರಿಕೃಷ್ಣ ಬಂಟ್ವಾಳ್, ನಿತಿನ್ ಹೆಗ್ಡೆ, ಕಾವರಮನೆ, ಕಸ್ತೂರಿ ಪಂಜಾ, ಕಿರಣ್ ಕುಮಾರ್ ಶೆಟ್ಟಿ, ಲೋಕಯ್ಯ ಕೊಂಡೇಲ, ಕೃಷ್ಣ ಸಿ ಶೆಟ್ಟಿ, ನವನೀತ್ ಶೆಟ್ಟಿ ಕದ್ರಿ, ಸುರೇಖ ಹರೈ, ಮುರ ಸದಾಶಿವ ಶೆಟ್ಟಿ, ರೂಪೇಶ್ ಶೆಟ್ಟಿ, ಸಿತ್ಲ ಜಯ ಶೆಟ್ಟಿ, ಭುಜಂಗ ಶೆಟ್ಟಿ, ಶಂಭು ಶೆಟ್ಟಿ, ಭುವನಾಭಿರಾಮ ಉಡುಪ, ಯೋಗೀಶ್, ಗೋಪಾಲ್ ಶೆಟ್ಟಿ, ಕೃಷಿ ವಿಜ್ಞಾನ ಸಂಸ್ಥೆಯ ಅಧಿಕಾರಿಗಳು, ಬಂಟ್ವಾಳ ಮೂಡ ಅಧ್ಯಕ್ಷ ದೇವದಾಸ್ ಶೆಟ್ಟಿ ಮೊದಲಾದವರು ಪಾಲ್ಗೊಂಡರು. ಕಂಡವು ಕೇರು ಮೈಕೂರು ಬಾಳೆಯ ಬರ್ತದೆ ಮೂಜಿ ಕಂಡನು ಗೊಬ್ಬರ ಮೂಜಿ ಕಂಡನು ಒಂದು ಜಾತಿ ನಿಧಿದ್ದ ಆ ನಿಧಿನ ನಾಡ್ಬೇಕು ಜೋತಲೆಗೆ ಮಲ್ಲಗಲಿಗೆ ಮಾತಿಲ್ಲ ನಿಧಿ ಶೋಧ ನಿಧಿ ಶೋಧ ఉండే ఆకు కలే ఉండే జదకుతాది ఉండే ఆకు కలే ఉండే రమణి కుతాది ఉండే ఆకు ಶತಂ ಇಂದು ಸುವರ್ಣ ಮಹೋತ್ಸವ ಅಂಜನೆ ಮಾನದಿಗೆ ನೀ ಪೊರ್ತು ನಮ್ಮ ಸಂದೇಹ ತಮ್ಮನ್ ಪಡಲ್ಲ ಪಂಚದೈವಗಳು ಧರ್ಮ ಜಾರಂದಯ ತಮ್ಮ ಮುಂದಿನ ಬದುಕಿನಲ್ಲಿ ಆರೋಗ್ಯ ಆಯುಷ್ಯ ಸನ್ಮಂಗಲವನ್ನ ನೀಡಲಿ, ಉತ್ತರೋತ್ತರ ಯಶಸ್ಸು ತಮಗಾಗಲಿ, ಇನ್ನಷ್ಟು ಕೀರ್ತಿ ತಮಗೆ ಒಲಿದು ಬರಲಿ ಎನ್ನುವಂತ ಆಶಯವನ್ನ ದೇವರಲ್ಲಿ ಪ್ರಾರ್ಥಿಸ್ತಾ ವಿಜಯ ಯುವ ಸಂದರ್ಭದಲ್ಲಿ ಸಂಸ್ಥೆಯ ಎಲ್ಲ ಸದಸ್ಯರು ಗಣ್ಯ ತಮಗೆ ಶಿರಬಾಗಿ ವಂದಿಸುತ್ತಾ ಧನ್ಯವಾದ ಸಂದರ್ಭದಲ್ಲಿ ಸಂಸ್ಥೆಯ ಎಲ್ಲ ಸದಸ್ಯರು ಗಣ್ಯ ಸಂಗಮ ಬುಳ್ಳಿ ಪರ್ವದ ಉಚ್ಚೆಯಡು ಆ ಪದ್ಮಶ್ರೀ ಪ್ರಶಸ್ತಿಗೆ ಎಷ್ಟು ಗೌರವ ಉಂಟು ಅಷ್ಟೇ ಇವತ್ತು ಮಾಡಿದಂತಹ ಈ ಸನ್ಮಾನಕ್ಕೂ ಕೂಡ ಅಷ್ಟೇ ಗೌರವ ಉಂಟು ನಾನು ಭಾವಿಸ್ತೇನೆ. ಅಂತಹ ಉತ್ತಮವಾದಂತಹ ಒಂದು ವ್ಯಕ್ತಿಯನ್ನು ಆರಿಸಿ, ಯಾಕಂದರೆ ನಾನು ಹೇಳಿದ್ದುಂಟು, ಯಾಕಂದರೆ ಎರಡು ರೀತಿಯ ತಾಯಿ ಅಂತ. ಒಂದು ನಮಗೆ ಆಹಾರ ಕೊಡತಕ್ಕಂತಹ ತಾಯಿ, ನಾವು ಅವರನ್ನು ಅಮ್ಮ ಅಂತ ಕರೀತೇವೆ. ಅಮ್ಮ ಅಂತಂದರೆ ಸಂಸ್ಕೃತದಲ್ಲಿ ಆಮ ಅಂದರೆ ಆಹಾರ. ವಿಜಯ ಯುವ ಸಂಗಮ ಸಂಘ ಪಂಪಿನ ಶಬ್ದ ನಂಗೆ ತೋನ ಒಂಜಿ ವ್ಯವಸ್ಥೆಯನ್ನು ಮಲ್ಪುನೆಕ್ ನಮ್ಮ ಅರ್ಥ ಮಲ್ಪುವ ಸಂಘ ಬಂಡದಾದ ತುಮುದಾಗ್ಲು ಪುದಾರ್ ಕೊರ್ನಾಗ ಭಾರಿ ಜಾಗ್ರತೆ ಕೊಡ್ತೀರಿ. ಪುದಾರ್ ಸಂಘ ಸಮ್ಯಕ್ ಹಂತಿ ಇತಿ ಸಂಘ ಅಂತ ಸಂಸ್ಕೃತದ ಅರ್ಥ. ಪಂಡ ಹಂತಿ ಬಂಡ ರಡ್ಡ ಅರ್ಥ ಉಂಡು, ಒಂಜಿ ಕೆರ್ಪೆ ಎಂದೊಂಜಿ ಅರ್ಥ, ಬೊಕೊಂಜಿ ಕಲ್ಪಾವೆ ಎಂದರ್ಥ. ರಡ್ಡನ ಮುಂದೆ ಅರ್ಥ ಉಂಡು. ಕೆರ್ಪೆ ಎಂದ ಅರ್ಥ ಮಲ್ತಿನ ಸಂಘಲು ನಂಗೆ ಮಸ್ತ್ ತಿಕ್ಕೊಂಡು ಒಬ್ಬರು ನಂಗೆ ನಮ್ಮೂಲತ್ತ ಐಸಿಸ್ ಅಂಚೆದು ಆಲ್ಕಾಯ್ದವ ಮತ್ತು ಸಂಘಲು ಕೆರ್ಪುನ ಸಂಘಲು ನಮ್ಮ ಉರುಡು ಕಲ್ಪಾವನ ಸಂಘ ಅವಡವು ಅಂಚಾನಂದಾಂಡ ಆ ಸಂಘಗೂ ಬೆಲೆ. ಅವು ಯುವಕರೇ ಕಲ್ಪಾನಂದಾಂಡ, ಜೋಕುಲೇ ಕಲ್ಪಾನಂದಾಂಡ. ಆ ಜೋಕುಲು ಬುಲೆದು ಮಿತ್ತು ಪೋನಾಗ ಒಂಜಿ ಎಡ್ಡೆ ಪ್ರಜೆಕಲಾಪಿರು ಜೋಕ್ ನೇಜಿ ವೈಪೇರಂಡು ಜಿನಂಡ ಕಂಡೋಡು ಬೇಲಂಡು ಲಕ್ಕಲಿಂದ ಹಾಕೊಂಡಿದ್ದೇನೆ. ಅಂಚಿನ ಒಂದು ದಿನ ದಯಕೆಂಡ ಕೆಸರು ಕೈ ಕೆಸರಾದರೆ ಬಾಯಿ ಮೊಸರೊಂದು ಹಿರಿಯನ್ನ ಗಾದೆ. ಇನ್ನು ಕೆಸರು ಕುರಿಚಿಂದ ಅವೇ ನಂಗೆ ಬದುಕಿನ ಕೊಡ್ತುಂಡು, ಅವೇ ನಂಗೆ ಜೀವನವನ್ನು ಕೊಡ್ತುಂಡು. ಅಂಡ ಇನಿತ ಜವನಿರ ಪುಣ್ಯವಂತರ ದಯಪಂಡೆ ಅಂದು ಪಂಡ ಇನಿ ಬಾರಿ ಶೋಕು ಶಾಮ್ಯಾನ ಪಾಡ್ದು ಅಲಂಕಾರ ಮಲ್ತಿದೆ ಮೈಕ ದೀದಿ ನಿಕ್ಲೇನು ಕೆಸರ್ಗೆ ಒಂಜಿ ದಿನ ಬಲಿ ಎಂದು ಲೆಪ್ಪುನಂಚಿನ ಒಂದು ಕಾರ್ಯಕ್ರಮ
ನಿಕ್ಲೇನ ರಂದು ನಂಚಿನ ನಿಕ್ಲೇನ ಬಲೆ ಕೆಸರು ಒಂದಿನ ಗೊಬ್ಬುಲೆ ಬೇರೆ ಮಲ್ಪೆ ಅಂತ ಅದು ಗೊಬ್ಬುಲೇನು ಅಂಚಿನ ದಿನ ಇನಿ ಬಹುಶಃ ನಿಖಿಲ್ ಮಾತಾ ಪುಣ್ಯವಂತೇರು ಇನಿ ನಮ್ಮ ಇಡೀ ನಮ್ಮ ಈ ಒಂದು ಜಿಲ್ಲೆದ ಜನಕುಲು ಕೃಷಿನ ಮರಪೆರಬಲ್ಲಿ ಕೃಷಿ ಬದುಕಿನ ಮರಪೆರಬಲ್ಲಿ ಕೃಷಿ ಮಣ್ಣ ದಾದ ರೈತ ಬಗ್ಗೆ ಹರಿ ಪಂಡದಾದ ಬಾರು ಪಂಡದಾದ ಕಂಡ ಪಂಡದಾದ ಕೆಸರು ಪಂಡದಾದ ಇನಿ ಕಂಡకు ಮಿತ್ತ ಪುನಿಕೆ ಬರಿಮಣ್ಣು ದೀಪೇರು ಬರಿಮಣ್ಣು ದೀಪನಂತ ಸಂಪ್ರದಾಯನೇ ಇಜ್ಜಿ ಓಲ್ಲ ಸುಕ್ಕಿದ ಕುಳಕ್ಕೆ ಬರಿಮಣ್ಣು ದೀಪೇರು ಬರಿಮಣ್ಣು ಕಡ್ತದ್ದು ಬರಿಮಣ್ಣು ದೀಪೇರು ದಯಕೆಂಡ ಎನೆಲಿಗೆ ನಮ್ಮ ಸಾಗೋಳಿ ಮಲ್ಪನಾಗ ಬೋಡ್ತಿನಾಥ ನೀರುಂಡ ಕರ್ತದ ವಿದಯ ಬಿಡುಪ ಸುಕ್ಕಿಗೆ ನೀರು ಬಾರಿ ಇತ್ತಿನೇ ಉಂಟಾವಡು ವಿದಯ ಬಾರ ಬಲ್ಲಿ ಮನ್ಪುಣಕ್ಕೆ ಕೊಡದೆ ಬರಿನ ಕರ್ತದೆ ಬರಿಮಣ್ಣ ದೀಪ ಈ ಪುಣಿಕೆ ಬರಿಮಣ್ಣ ದೀಪ